ಇನ್ನು ಎರಡನೇದು ದುರ್ಗಾ ಮಾತೆ ಅಂತ ಹೇಳ್ತಾ ಇರುವಂತಹ ನಾವು ದುರ್ಗಾ ಮಾತೆಯ ಪೂಜೆ ಮಾಡ್ತೀವಿ, ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆ ಅಂತನ್ನುವಂಥದ್ದು ಏನು? ನಮ್ಮ ಮನೆಯಲ್ಲಿ ಪುಸ್ತಕ, ಪೆನ್ನು, ಸ್ಕೂಟರು, ಸ್ಪಾನರು ಇಂಥವನ್ನ ಆಯುಧ ಪೂಜೆ ಮಾಡ್ತೀವಿ. ಇವು ಆಯುಧಗಳಲ್ಲ. ಆಯುಧ ಅಂತಂದ್ರೆ ಕತ್ತಿ, ಹರತವಾದ ಕತ್ತಿ, ಬರ್ಚಿ, ಚಾಕು ಇಂಥದ್ದು ಇದು ಆಯುಧಗಳು. ಸೊ ಈ ಆಯುಧಗಳು ನಮ್ಮ ಮನೆಯಲ್ಲಿ ಜೀಜಾ ಮಾತಾ ಹೇಳಿದ ಹಾಗೆ ಇವತ್ತು ದೇಶದ ರಕ್ಷಣೆಗೋಸ್ಕರ ಆಯುಧ ಪೂಜೆ ಅಂತನ್ನುವಂಥದ್ದು ಪ್ರತಿಯೊಂದು ಹಿಂದೂಗಳ ಮನೆಯಲ್ಲಿ ಒಂದು ಕತ್ತಿ, ಒಂದು ತಲವಾರ್ ಇಟ್ಕೊಳ್ಳಬೇಕು, ಇಡಬೇಕು. ಹೆದರಿಕೆಯಿಲ್ಲದೆ, ಯಾವುದೇ ರೀತಿಯ ಕೇಸ್ ಇಲ್ಲದೆ ಒಂದು ಕತ್ತಿ ಇಟ್ರೆ ಹೆದರಿಕೆಯಿಂದ ನಮ್ಮ ಹಿಂದೂ ಸಮಾಜ ಹೆದರುತ್ತೆ. ಮುತಾಲಿಕ್ರೆ ಕತ್ತಿ ಇಟ್ರೆ ಪೊಲೀಸರು ಏನಾದ್ರು ಬರ್ತಾರೇನ್ರಿ ಅಂತ ಕೇಳ್ತಾರೆ. ಇಲ್ಲ, ಪೊಲೀಸರು ಬರಲ್ಲ, ಕೇಸ್ ಆಗೋದಿಲ್ಲ. ಒಂದು ಕತ್ತಿ ನಮ್ಮ ಸಮಾಜದಲ್ಲಿ ಇವತ್ತಿಲ್ಲ, ನಾಳೆ ಈ ಸಮಾಜದಲ್ಲಿ ಆಂತರಿಕ ಯುದ್ಧ, ಸ್ಟ್ರೀಟ್ ಫೈಟ್, ಬೀದಿ ಕಾಳಗ ಆಗೋದು. ಆ ಕಾಳಗಕ್ಕೆ ನಮ್ಮ ಹಿಂದೂ ಸಮಾಜ ದುರ್ಗಾ ಮಾತೆಯ ಅವತಾರ, ಝಾನ್ಸಿ ರಾಣಿಯ ಅವತಾರ, ಕಿತ್ತೂರು ರಾಣಿ ಚೆನ್ನಮ್ಮನ ಅವತಾರ ಪಡೆದು ನಾವು ನಮ್ಮ ದೇಶವನ್ನ ಉಳಿಸುವಂತಹ ಶ್ರೇಷ್ಠ ಕಾರ್ಯ ಇವತ್ತಿನ ಈ ಮಾತೃ ಪೂಜನದ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಅಂತನ್ನುವಂತಹ ವಿಚಾರವನ್ನು ಹೇಳಿ ಯಾಕೆ ಹೇಳ